All languages. All 5 languages. Hindi, first Kannada. The satellite connection ಎಲ್ಲ. Sure. Plus foreigner ಎಲ್ಲ ಸ್ವಲ್ಪ ನಾವೊಂದು ಪ್ರಾಜೆಕ್ಟ್ 1930 ಅದರಲ್ಲಿ ಕಾಲದಲ್ಲಿ ಮಾಡಬೇಕು. ಒಂದು ರೋಡ್ ಕಂಪ್ಲೀಟ್ ಆದ ತಕ್ಷಣ ಅವನು ಕಾಲದಲ್ಲಿ ಆಫ್ ಮಾಡಿ ಆನ್ ಮಾಡಿ ಚೇಂಜ್ ಮಾಡಿ ಅದರಿಂದ ಇವಾಗ ರೀಚ್ ದಿ ಸ್ಟೇಜ್ ಈಗ ಸೆಟ್ಲೈಟ್ ಅದೊಂದು ಡಿಸೆಂಬರ್ ಕಲೆಕ್ಟ್ ಮಾಡಿಟ್ಟಿದ್ದೇವೆ. ಈ ಜನ್ರೇಷನ್ ನಂಬೋದಿಲ್ಲ ಅದು ಇತ್ತು ಆ ಥರ ಅಂತ. ಆಮೇಲೆ ಬೆಂಗಳೂರಲ್ಲಿ ಏನು ಮಾಡ್ತಿದ್ದೆ ಅಂದರೆ ಒಂದು ಥಿಯೇಟ್ರಲ್ಲಿ ಫಿಲ್ಮ್ ರನ್ ಆಗ್ತಾ ಇದ್ದ ಹಾಗೆ ಇನ್ನೊಂದು ಥಿಯೇಟ್ರಿಗೆ ಕೊಂಡು ಹೋಗ್ತೀವಿ. ಬಾಕ್ಸ್ ಅದಕ್ಕೆಲ್ಲ ಎರಡು ಅಂತ ಥಿಯೇಟ್ರಿಗೆ ಕಲೆಕ್ಟ್ ಮಾಡ್ತೀವಿ. ಇನ್ನೊಂದು ಸ್ಪೇರ್ ಇದೆ, 2 ಪ್ರೊಜೆಕ್ಟರ್ಸ್ ಚೆನ್ನಾಗಿದೆ. ಅದೇ ಎಷ್ಟು ವಯಸ್ಸಾಗಿ 3 ವರ್ಷ ಮದುವೆಗೆ ಸಾಮೂಹಿಕ ಮದುವೆಗೆ ಬಂದಿದ್ದೀನಿ. ಅಷ್ಟೇ ನಾವು ಬಂದಿದ್ವಿ ಫ್ರೀ ಅಷ್ಟೇ. ಚೆನ್ನೈ ಕೇರಳ ಎಲ್ಲ ಇಂಡಿಯಾ ಇದಕ್ಕೆ ಪ್ರಮೋಷನ್ ಆಗ್ತೀವಿ ಅದನ್ನು ಇದು ಎಕ್ಸ್ಟ್ರಾ ವರ್ಕ್ ಅಂತ ಆ ರಾಜ್ಯಕ್ಕೆ ಹೋಗಿ ಅದ್ರ ಕ್ಯಾಂಪಸ್ ಮಾತಾಡಿ ಟ್ರೇಡರ್ ನೋಡಿರ್ತಾರಲ್ಲ, ಬಟ್ ಅಲ್ಲಿ ಒಂದು ಮಾಧ್ಯಮಕ್ಕೆ ಅಟ್ರಾಕ್ಷನ್ ಮಾತಾಡಿಸಿ ನಮ್ಮ ಏನಿದೆ ಮೈಂಡಲ್ಲಿ ಯಾವ ಥರ ಸಿನಿಮಾ ಅದೊಂದು ಈಗ ಹೇಳ್ತಾರೆ ಸ್ಪೆಷಲ್ ಅಟ್ರಾಕ್ಷನ್ ನೋಡೋದು ಸೀನ್ ಇನ್ ಲೈಫ್. ಇದು ಮೂವಿಯಲ್ಲೇ ನೋಡೋದಲ್ಲ, ಸ್ಕ್ರೀನ್ನಲ್ಲಿ ರಿಯಾಲಿಟಿ ಹೇಗಿರುತ್ತೆ. ದೇಶದಲ್ಲಿ ಟಿಕೆಟ್ಸ್ ಇದ್ದಾರೆ ಭಾಳ ಹೆಮ್ಮೆ ನನ್ನ ಬಗ್ಗೆ. ಭಾಳ ಕಾಂಬಿನೇಷನ್ ಸಿಗ್ಬೇಕಲ್ಲ, ಇಬ್ಬರು ಕಾಂಬಿನೇಷನ್ ಆಗ್ಬೇಕಲ್ಲ. ಕೆಲವು ಸಲ ಹಾಗೆ ಇತ್ತು, ಅದು ಲಕ್, ಅದು ಇಬ್ಬರು ಕಾಂಬಿನೇಷನ್ ಸಿಗೋದು. ಊಟ ಆದ ತಕ್ಷಣ ಮಾಡ್ತೀವಿ ನಾನು ಸೂರ್ಯ ದರ್ಶನ ಊಟ ಮಾಡಿ ಈಗ ನಾನು ತುಲಾಭಾರಕ್ಕೆ ಹೋಗ್ತೀನಿ ಅಷ್ಟೇ. ನಾನು ಇಲ್ಲೇ ಇರ್ತೇನೆ, ಇಲ್ಲಿ ಹೋಗಲ್ಲ. ಅಲ್ಲಿ ಕೂತು ನಮ್ಮ ಎದುರೇ ತೀರ್ಮಾನ ಆಗ್ಬೋದು ತುಲಾಭಾರ. ಹಾಗೆ ಅವರು ಸಿಗೋದಿಲ್ಲ ಅಂದರು, ಅದಕ್ಕೆ ನಾನು ಏನು ಮಾಡಿದೆ, ಇದೇ ಮುಗಿಸ್ಬಿಟ್ಟು ಅಂದರೆ ಇಲ್ಲೇ ಚಾಕ್ಲೇಟ್ ಇರ್ತಾರಲ್ಲ ಹೋಗಿ ಬಂದುಬಿಟ್ಟು ಪ್ಲೇಸ್ ಎಲ್ಲ ರೋಡ್ ಹೋಗೋದು ಒಳ್ಳೆಯದು. ಎಷ್ಟು ಒಂದು 10 ಮಿನಿಟ್ಸ್ 20 ಮಿನಿಟ್ಸ್ ಅಲ್ಲಿ ಇದ್ದಿಲ್ಲ, ಗಾಡಿ ಹೋಗಿ ಬಂದು ಮಾಡಿ ದರ್ಶನ ಮುಗಿಸ್ಬಿಟ್ಟು
ದರ್ಶನ ಮುಗಿಸ್ಕೊಂಡು ಅಲ್ಲಿಗೆ ಹೋಗಿ ಊಟಕ್ಕೆ ಇಲ್ಲೇ ಬಂದಿದ್ದೆ ಸರ್. ಅದು ಊಟ ಮಾಡಿ ಒಂದೇ ಸಲ ಮುಗಿಸ್ಕೊಳ್ಳಲ್ಲ ಆಮೇಲೆ ನನಗೆ ಈಗ ಫ್ಲೈಟ್ಗೆ ಇಲ್ಲಿ ಹೆಲಿಕಾಪ್ಟರ್ ಇಲ್ಲೇ ಬರಬೇಕಲ್ಲ. ಅಲ್ಲ ಧರ್ಮಸ್ಥಳ ಬೆಟರ್. ಯಾಕಂದರೆ ಉಜಿರೆನಲ್ಲಿ ಈಗ ರೆಡಿ ಇಲ್ಲ. ಇಲ್ಲೇ ಬಂದೆ 2 minutes 5 minutes ಇಲ್ಲಿಂದ ಉಜಿರೆ. ಅದೇ ಮಾಡಿ ಇಲ್ಲಿ ದರ್ಶನ ಮಾಡಿ ಊಟ ಮಾಡಿ ದರ್ಶನ ಮಾಡೋದು ಬರ ವೇಸ್ಟ್ ಕೊರ ದರ್ಶನ ಮಾಡಿ ಊಟ ಮಾಡಿ ಹಾಗೆ ಸೂರ್ಯ ಹೋಗ್ಬೇಕು.